ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಗಳೂರು ಕ್ಷೇತ್ರ ಬಿಜೆಪಿ ವತಿಯಿಂದ ದೈವ ದೇವರುಗಳ ಕಾರ್ಯದಲ್ಲಿ ಜೀವನದುದ್ದಕ್ಕೂ ದುಡಿದ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಕೊಣಾಜೆ ಹಾಗೂ ಹಿರಾ ಮಹಾಶಕ್ತಿ ಕೇಂದ್ರದ 12 ಗ್ರಾಮಗಳ 200 ಮಂದಿಗೆ ಅಭಿನಂದನಾ ಕಾರ್ಯಕ್ರಮ ಬೋಳಿಯಾರ್ನ ಅಮರದೀಪ ಸಭಾಂಗಣದಲ್ಲಿ ಆಗಸ್ಟ್ 13ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ ಎಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸಂತೋಷ್ ರೈ ಬೋಳಿಯಾರ್ ಹೇಳಿದ್ದಾರೆ. ಈ ಭಾಗದ ನೇಮಪಾತ್ರಿ ತಂತ್ರಿಗಳು ಅರ್ಚಕರು ಅಜ್ಜನಕಟ್ಟೆಯಲ್ಲಿ ಸೇವೆಗೈಯುವವರು ಬಳೆ ಧರಿಸಿದ ಪೂಜಾರಿ ವರ್ಗ ಮೂಲ್ಯಣ್ಣ ವರ್ಗ ಗಡಿ ಹಿಡಿದವರು ಭಜನಾ ಮಂದಿರಗಳ ಅರ್ಚಕರಿಗೆ ಅಭಿನಂದನೆ ನಡೆಯಲಿದೆ. ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ 1007 ಮಂದಿ ದೈವ ದೇವರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರಿದ್ದಾರೆ. ಎಲ್ಲರಿಗೂ ಏಕಕಾಲದಲ್ಲಿ ಗೌರವ ನಡೆಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ 12 ಗ್ರಾಮದವರನ್ನ ಗೌರವಿಸುವ ಕಾರ್ಯವಾಗ್ತಿದೆ. ಈಗಾಗಲೇ 150 ಮನೆಗಳಿಗೆ ಪಕ್ಷದ ವತಿಯಿಂದ ಭೇಟಿ ನೀಡಿ ಆಹ್ವಾನಿಸಲಾಗಿದೆ. ಈ ಸಂದರ್ಭ ಪ್ರಧಾನಿ ಹಾಗೂ ಸಂಸದರು ತಂದುಕೊಟ್ಟ ಅನುದಾನ ಸಾಧನೆಗಳ ಪ್ರಚಾರ ಕಾರ್ಯವೂ ನಡೆಯಲಿದೆ. ಮೋದಿ ಇನ್ನೊಮ್ಮೆ ಪ್ರಧಾನಿಯಾಗಬೇಕು ಅನ್ನುವ ಉದ್ದೇಶದಿಂದ ಕಾರ್ಯಕರ್ತರು ಹಾಗೂ ನಾಯಕರು ಮುಂಬರುವ ಲೋಕಸಭಾ ಚುನಾವಣೆಗಾಗಿ 24 ಗಂಟೆಗಳು ದುಡಿಯುವ ಪ್ರೇರಣೆಯನ್ನ ದೈವ ದೇವರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಮಾತನಾಡುವವರಿದ್ದಾರೆ. ಈ ಸಂದರ್ಭ ನವೀನ್ ಪಾದಲ್ಪಾಡಿ, ಉಪಾಧ್ಯಕ್ಷ ಯಶವಂತ್ ಅಮೀನ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೋಟಿ ಅಂತ ಎಲ್ಲಕ್ಕೆ ಪೂರ ಬಿತ್ತದ ಹಾಲ್ ಒಂದರ 1000 ಜನ ಹುಲ್ಯರ ಏಕ ಟೈಮ್ ಒಂದರ 1000 ಜನ ಹುಲ್ಯರ ವ್ಯವಸ್ಥೆ ಬಿತ್ತದ ಹಾಲ್ ಆನೆ ನಲಿನನ್ನೆ ಮಂದದಿನ ಎಂಚೆಂಚಿನ ಅನುದಾನ ನಮ್ಮ ಕ್ಷೇತ್ರದಲ್ಲಿದೆ. ಜಿಲ್ಲೆದ ಕೊಂಡರತನ ಇಡೀ ಅರ್ಧ ಆ ಮಲ್ಲ ಸೇತುವೆ ಈ ಮಲ್ಲ ಸೇತುವೆ ಆ ಹೈವೇ ಈ ಹೈವೇ ಅವುಲವು ಮಲಮಲ್ಲ ಸಾಧನೆಗೋಸ್ಕರ ಮತ್ತು ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಸಂಸದರಾಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರ ಸಂಸದರಾಗಿ 15 ವರ್ಷಗಳ ಸಾಧನೆ ಈ ಬಗ್ಗೆ ಕಾರ್ಯಕರ್ತರಿಗೆಲ್ಲರಿಗೂ ಕೂಡ ಈ ಬಗ್ಗೆ ತಿಳಿಯಪಡಿಸಬೇಕು ಮತ್ತು ಆ ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಮತ್ತಷ್ಟು ಶಕ್ತಿ ಕೊಡಬೇಕನ್ನೋ ದೃಷ್ಟಿಯಿಂದ ಮಂಗಳೂರು ಮಂಡಲದ ವತಿಯಿಂದ ನಡೆದು 2 ಮಹಾಶಕ್ತಿ ಕೇಂದ್ರಗಳು ಅಂದರೆ ಹಿರಾ ಮತ್ತು ಕೊಣಾಜೆ ಮಹಾಶಕ್ತಿ ಕೇಂದ್ರಗಳ ಸಂಘಟನಾತ್ಮಕವಾದಂಥ ಹಿರಿಯರವರೆಗೆ ಬೇರೆ ಬೇರೆ ರೀತಿಯ ಗೌರವ ಅಭಿನಂದನೆಯನ್ನು ಮಾಡಿದ್ದೇವೆ. ಆದರೆ ಇವಾಗ ಧಾರ್ಮಿಕ ದೈವದೇವರ ಚಾಕರಿ ಮಾಡುವಂಥವರು ಮತ್ತು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿರುವಂಥವರಿಗೆ ಗೌರವ ಅಭಿನಂದನೆ ಮಾಡಲಿಲ್ಲ. ಹಾಗಾಗಿ ವಿಶೇಷವಾಗಿ ನಾಡ್ದು ನಡೆಯುವಂಥ ಕಾರ್ಯಕ್ರಮದಲ್ಲಿ ಸುಮಾರು 200ಕ್ಕೂ